ಗುಡ್ ಈವ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಲ್ವಾ? ಎಲ್ಲಿಗಪ್ಪ ಇವತ್ತು ಸಂಜೆ ಇವರು ರೆಡಿಯಾಗಿದ್ದಾರೆ ಅಂತ ಅಂದ್ಕೊಂಡಿರ್ಬೋದು ನೀವು. ಹೌದು, ಇವತ್ತು ನಮ್ಗೆ ಒಂದು ಕಡೆ ಹೋಗಿಕೊಂಡು ಮಳೆ ಬೇರೆ ಜೋರಾಗಿ ಬರ್ತಾ ಇದೆ. ಒಂದು ಪ್ರೋಗ್ರಾಮ್ ಇದೆ ಕಾರ್ಕಳದಲ್ಲಿ. ಏನಪ್ಪ ಅಂತ ಹೇಳಿದ್ರೆ, ನನ್ನ ಮಗನೊಂದು ಕಾಂಪಿಟೇಷನ್ ಇದೆ. ಒಂದು ಕಾಂಪಿಟೇಷನ್ ಫೋಟೋ ಕಾಂಟೆಸ್ಟ್ಗೆ ಒಂದು ಫೋಟೋ ಕೊಟ್ಟಿದ್ದೀನಿ. ನಮ್ಮ ಬಿಲ್ಲವ ಸಮಾಜ ಸಂಘದವರಿಂದ ಒಂದು ಪ್ರೋಗ್ರಾಮ್ ಇದೆ. ಇದು 7 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಇವಾಗ ಹೊರಡ್ತಿದ್ದೀನಿ ನಾನು, ನಿಮಗೂ ತೋರಿಸೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಇವಾಗಲೇ 6 ಗಂಟೆ ಆಯಿತು, 6:30ಗೆ ಪ್ರೋಗ್ರಾಮ್ ಸ್ಟಾರ್ಟ್. ಇವತ್ತು ಇನ್ನೇನು ಹೊರಡ್ತೀವಿ ನಾವು. ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಏನೇನಾಗುತ್ತೆ ಎಲ್ಲ ನೋಡ್ಕೊಂಬರೋಣ. ಬನ್ನಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಇವತ್ತನೇ ಪ್ರೋಗ್ರಾಮಿಂದ ಬಂದ್ವಿ. ಪ್ರೋಗ್ರಾಮ್ ಎಲ್ಲ ಮುಗೀತು, ಚೆನ್ನಾಗಾಯಿತು. ಪ್ರೋಗ್ರಾಮ್ ತುಂಬಾ ಖುಷಿ ಆಯಿತು. ತುಂಬ ತಿಂಗಳ ನಂತರ ಶ್ರೇಯಾನ್ಗೂ ಒಂದು ಚೇಂಜ್ ಸಿಕ್ತಂಗೆ ಆಯಿತು. ಹೊರಗಡೆ ಹೋಗಿ ಬಂದ್ವಿ. ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ತುಂಬಾ ಲೇಟ್ ಆಯಿತು, 10:30 ಆಯಿತು ಟೈಮ್. ಇವತ್ತಿನ ನಾನು ವೀಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ನಾಳೆ ಇನ್ನೊಂದು ಹೊಸ ರೀತಿಯ ವೀಡಿಯೋಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಗುಡ್ ನೈಟ್, ಟೇಕ್ ಕೇರ್, ಬಾಯ್, ಸಿ ಯು ಆಲ್.